ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದಾನಂದ ಘನಪ್ರಭು ಗುರು ಸಾರ್ವಭೌಮ ಭಕ್ತವತ್ಸಲ ಭಗವಾನ್ ಸದ್ಗುರು ಶ್ರೀ ಶಿವ ಚಿದಂಬರೇಶ್ವರ ಗುರು ಮಹಾರಾಜ ಕಿ ಜೈ. ಸಂತ ಶ್ರೇಷ್ಠ ದಾಸ್ ರಾಜಾರಾಮ್ ಮಹಾರಾಜ ಕಿ ಜೈ. ಪ್ರಪ್ರಥಮವಾಗಿ ನನ್ನ ಭಕ್ತಿಪೂರ್ವಕ ಅನಂತಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸದ್ಗುರು ಶ್ರೀ ಚಿದಂಬರ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಾ ಇವತ್ತಿನ ಈ ಒಂದು ವಾಂಗ್ಮಯ ಸೇವೆಯನ್ನು ಆರಂಭಿಸುತ್ತೇನೆ. ಚಿದಂಬರ ಧ್ಯಾನಿ ಚಿದಂಬರ ಮನಿ, ಚಿದಂಬರ ಧ್ಯಾನಿ ಚಿದಂಬರ ಮನಿ, ಜಾಗೃತಿ ಸ್ವಪ್ನಿ ಚಿದಂಬರ, ಚಿದಂಬರ ಧ್ಯಾನಿ ಚಿದಂಬರ ಮನಿ, ನಾಮ ಘೇತಾ ಚಿದಂಬರ ಸುಖಾನಸೆ ಅಂತಪರ. ನೋಡಿ, ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಮಹಾಸ್ವಾಮಿ ನಾಮ ತಗೊಂಡಾಗ ಆಗುವಂತ ಆನಂದ, ಸುಖ, ಶಾಂತಿ, ನೆಮ್ಮದಿಗೆ ಪಾರವೇ ಇಲ್ಲ ಅಂತ ರಾಜಾರಾಮ್ ಮಹಾರಾಜರು ಹೇಳ್ತಾರೆ. ರಾಜಾರಾಮ್ ಮಹಾರಾಜರು ಬರೆದಿರುವಂತ ಒಂದು ವರದ ಅಭಂಗವನ್ನ ಚಿಂತನೆಯನ್ನು ಮಾಡೋಣ. ಸುಂದರವಾಗಿರುವಂತಹ ಒಂದು ಅಭಂಗಿದೆ ನೋಡಿ, ಎಷ್ಟು ಸುಂದರವಾಗಿದೆ ಅಂದ್ರೆ, ಕಶ್ಯಪಾಂಚಿ ಕಾಂತ ಸೂರ್ಯಾಚಿ ಹೋ ಮಾತಾ, ಶಕುನಾಚಿ ವಾರ್ತಾ ಹೂಸೋ ಗೇಲಿ. ನೋಡಿ, ಕಶ್ಯಪ ಮಹರ್ಷಿಗಳ ಧರ್ಮಪತ್ನಿ ಆದಂತ ಯಾವ ಒಂದು ಅದಿತಿ ಮಾತೆಗೆ ತನ್ನ ಮಗ ಸೂರ್ಯ ಭಗವಾನ್ ಸೂರ್ಯ ನಾರಾಯಣನ ಬಗ್ಗೆ ಒಂದ್ಸಲ ಶಕುನ ಕೇಳಬೇಕಂತ ಅವಳ ಮನುಷ್ಯನಾಗಿ ಇಚ್ಛಾ ಆಗ್ತದೆ. ತನ್ನ ಮಗಂದು ಭವಿಷ್ಯ ಏನದ, ಮುಂದ್ಗಡೆ ಭವಿಷ್ಯ ಏನಾಗ್ತದ ಮಗಂದು ಅಂತ ತಿಳ್ಕೊಂಡು ಆ ಒಂದು ಉತ್ಸುಕತೆ ಆ ಮಾತೆಯ ಮನಸ್ಸಿನಲ್ಲಿ ಮೂಡುತ್ತದೆ. ಅವಾಗ ಆ ಅದಿತಿ ಮಾತೆ ಹೋಗ್ಬಿಟ್ಟು ಕಶ್ಯಪ್ ಮಹರ್ಷಿ ಕೇಳ್ತಾ ಇದ್ದಾಳ, ನೋಡ್ರಿ ನಮ್ಮ ಮಗನ ಮುಂದೆ ಭವಿತವ್ಯ ಹೆಂಗದ, ಅವನ್ ಫ್ಯೂಚರ್, ವಾಟ್ ಇಸ್ ದ ಫ್ಯೂಚರ್ ಆಫ್ ಹಿಮ್, ಮುಂದ್ಗಡೆ ಏನಾಗ್ತದೆ ಏನು ಅಂತ. ನೋಡಿ, ಕಶ್ಯಪ ಮಹರ್ಷಿಗಳಿಗೆ ತನ್ನ ಮಗನ ಸೂರ್ಯ ಭಗವಾನ್ ನಾರಾಯಣ ಶಕ್ತಿ ಸಾಮರ್ಥ್ಯ ಎಲ್ಲವೂ ಗೊತ್ತಿರ್ತದ. ಅದಕ್ಕೆ ಅವ್ರು ಏನು ಅನ್ನಂಗಿಲ್ಲ, ಯಾಕೆ ಇದನ್ನ ನೀ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಲಿಕ್ಕತ್ತಿ, ಬೇಡ ಹೋಗುವತ್ ಬಿಡು ಅಂತಂತಾರೆ. ಇಲ್ರಿ ನಾನು ಇದನ್ನ ತಿಳ್ಕೊಳ್ಳೇಬೇಕು ಅಂತಾರ. ತಿಳ್ಕೊಂಡು ಅವಾಗ ಅವ್ರು ಸುಮ್ಮನೆ ಇರಲ್ಲ. ಆ ಅದಿತಿ ಮಾತೆ ಏನ್ ಮಾಡ್ತಾರ ಅಂದ್ರೆ, ಎಲ್ಲಾ ದೇವಾನು ದೇವತೆಗಳಿಗೆ, ಆನಂತರ ಎಲ್ಲಾ ವಿದ್ವತ್ ಪಂಡಿತರಿಗೆ, ಜ್ಯೋತಿಷಿಗಳಿಗೆ ಒಂದು ಪತ್ರವನ್ನು ಬರೀತಾಳೆ. ಇಲ್ಲ, ಒಂದು ಸಮ್ಮೇಳನ, ಒಂದು ಸಭಾ ಮಾಡಿಬಿಟ್ಟು ನೀವೆಲ್ಲಾರು ಬರ್ಲೇಬೇಕು, ಒಂದು ಮುಖ್ಯವಾದ ಪ್ರಶ್ನೆ ನಂದದ, ಅದನ್ನ ನಿಮ್ ಮುಂದೆ ಇಡ್ಲಿಕ್ಕತ್ತೇನೆ, ಅದಕ್ಕೆ ನೀವು ಉತ್ತರ ಕೊಡ್ಬೇಕು ಅಂತ ಹೇಳ್ತಾರೆ. ನೋಡಿ, ಯಾರ್ಯಾರನ್ನ ಆ ಒಂದು ವಿದ್ವತ್ ಸಭೆಯಲ್ಲಿ ಕರೀತಾರೆ ಅಂದ್ರೆ, ಶೂದ್ರ ದೇವಲಾಗಿ ಬಿನವೀತಿ ಝಾಲಿ ವಚನೆ ಆಪುಲಿ ಸಾಂಗಾಮಜ ಜಖಾಯಿ ಜೋ ಖಾಯಿ ಮಸೋಬಾವೆ ತಾಳ ಕದಿ ಮಾಥಾ ಬಾಳಗುಣ ಏತಿ. ನೋಡಿ, ಎಲ್ಲರನ್ನು ಕರೆದು ಬಿಟ್ಟು ಆ ಪ್ರಶ್ನೆ ಇಡ್ತಾಳೆ. ನನಗೊಂದು ಪ್ರಶ್ನೆ ಅದ, ನನ್ನ ಮಗ ಆದಂತ ಸೂರ್ಯ ಭಗವಾನ್ ಸೂರ್ಯನ ಭವಿಷ್ಯ ಏನದ, ಅವನ ಬಗ್ಗೆ ಒಂದು ಶುಭ ಶಕುನ ನಾನು ನಿಮ್ಮ ಬಾಯಿಂದ ಕೇಳಬೇಕು ಅಂತಾರೆ. ಅವಾಗ ಅವ್ರಿಗೆಲ್ಲ ಅಲ್ಲೋಲು ಕಲ್ಲೋಲು ಆಗ್ತದೆ. ಸೃಷ್ಟಿಯಲ್ಲಿರುವಂತಹ ಎಲ್ಲ ಚರಾಚರ ಜೀವಿಗಳಿಗೆ ಜೀವತ್ವವನ್ನು ತುಂಬಿ ಈ ಜಗತ್ತು ನಡೆಸುವಂತಹ ಮೂರು ಲೋಕ ದೇವನಾದಂತಹ ಸೂರ್ಯ ಭಗವಾನನ ಬಗ್ಗೆ, ಅವ್ರ ಶಕ್ತಿ ಸಾಮರ್ಥ್ಯದ ಬಗ್ಗೆ ಮಾತಾಡುವಂತ ಅಧಿಕಾರ ನಮಗೆ ಯಾರೂ ಇಲ್ಲ ಅಂತ ಹೇಳ್ತಾರೆ ದೇವತೆಗಳು. ಆನಂತರ ಅವ್ರಂತಾರು, ಅಮ್ಮ ನಿನ್ ನನ್ನ ಮಾತು ಕೇಳ್ಬಿಟ್ಟು ನಮ್ಗೆ ನಗು ಬರ್ಲಿಕ್ಕತ್ತದ ಅಂತ ಹೇಳ್ತಾರೆ. याचा तो प्रकाश कधी पोपडेल, कधी हा चालेल झडकरी, हास्य तेव्हा आले ಭೂತ ದೇವತಾಸಿ. ಎಲ್ಲಾ ಕ್ಷುದ್ರ ದೇವತೆಗಳು, ಎಲ್ಲಾ ಮಾಂತ್ರಿಕರು ಎಲ್ಲರನ್ನೂ ಕರೆಸಿರ್ತಾರ. ಅವ್ರಂತಾರು, ಅಮ್ಮ ನಿನ್ ಪ್ರಶ್ನೆ ಕೇಳ್ಬಿಟ್ಟು ನಮಗ್ ಬಹಳ ನಗು ಬರ್ಲಿಕ್ಕತ್ತದವಾ, ಎಂತ ಪ್ರಶ್ನೆ ನೀನ್ ಕೇಳಲಿಕ್ಕತ್ತಿ. ಸೂರ್ಯ ಭಗವಾನ್ ಇಡೀ ಜಗತ್ತಿಗೆ ದಿವ್ಯ ತೇಜೋ ಪುರುಷ, ತನ್ನ ದಿವ್ಯತೆ ಪ್ರಕಾಶತೆಯಿಂದ ಮೂರು ಲೋಕ ನಡಿಬೇಕಾದ್ರೆ ಅಂತ ಸೂರ್ಯ ಭಗವಾನನ ಬಗ್ಗೆ ನಾವು ಏನ್ ಹೇಳಕ್ ಸಾಧ್ಯದವ, ಆಗಂಗಿಲ್ಲ ಅಂತ ತಿಳ್ಕೊಂಡು ಅವರು ನಗಲಿಕ್ ಸ್ಟಾರ್ಟ್ ಮಾಡ್ತಾರೆ. ಜಾತಾ ಪ್ರಕಾಶ ಚಾಲೆ ತೀನ ಲೋಕ ಹೇ ಕೋನ ಕೌತುಕ ನೋಡಿ, ಯಾವ ಒಂದು ದಿವ್ಯ ಪ್ರಕಾಶದಿಂದ ಈ ಮೂರು ಲೋಕ ನಡೀತಾ ಇದೆ, ಅಂತವ್ರ ಕೌತುಕ ನಾನ್ ಏನಂತ ಮಾಡ್ಲಿ ಅಂತ ಎಲ್ಲ ದೇವಾನು ದೇವತೆಗಳೆಲ್ಲ ಹೇಳ್ತಾರ. ಅದೇ ತರ ನೋಡಿ, ರಾಜಾರಾಮ್ ಮಹಾರಾಜರು ಮುಂದೆ ಬರ್ತಾರೆ. ತೈಸೆ ಪರಿ ತುಮೆ ಕೇಲೆ ಆಜಿ ಆಯಿ ದಾಸ ಲಾಗೆ ಪಾಯಿ ಹಾ ಸೋನಿಯಾ. ಯಾವ ರೀತಿ ಸೂರ್ಯ ಭಗವಾನ್ ತಾಯಿಯಾದಂತ ಅದಿತಿ ಮಾತೆ ಆ ಪ್ರಶ್ನೆಯನ್ನು ದೇವಾನು ದೇವತೆಗಳ ಮುಂದಿಟ್ಟಾಗ ಯಾವ ರೀತಿ ಆ ದೇವಾನು ದೇವತೆಗಳು ನಗ್ತಾರಪ್ಪ, ಆತರ ರಾಜಾರಾಮ್ ಮಹಾರಾಜ್ ಹೇಳ್ತಾರ, ಅಪ್ಪ ಮಹಾಸ್ವಾಮಿ ನಾನ್ ನಿನ್ನ ಬಗ್ಗೆನೂ ನನಗ ನಗು ಬರ್ಲಿಕ್ಕತ್ತದ. ಯಾಕಪ್ಪ ಅಂದ್ರ ಈ ಸೃಷ್ಟಿ ಸ್ಥಿತಿ ಲಯ ಈ ಜಗತ್ತಿನ ಒಡೆಯ ನೀನು,
ನಿನ್ನ ಬಗ್ಗೆ ನಾನು ಏನು ಬರೀಲಿ ಅಂತ ತಿಳ್ಕೊಂಡು ನನಗೂ ನಗು ಬರ್ತದಂತ ತಿಳ್ಕೊಂಡ ರಾಜಾರಾಮ್ ಮಹಾರಾಜರು ಹೇಳಿಕತ್ತಾರ. ನೋಡಿ, ಇಲ್ಲಿ ಒಂದನ್ನು ಗಮನಿಸಬೇಕಾಗ್ತದ. ಭಗವಂತ ಮತ್ತು ಭಕ್ತ ಅವರಿಬ್ಬರ ಸಂಬಂಧ ಎಷ್ಟು ಓಪನ್ ಆಗಿರ್ತದ ಅನಿಸ್ತದ. ಮಹಾಸ್ವಾಮಿ ಬಗ್ಗೆ ರಾಜಾರಾಮ್ ಮಹಾರಾಜರು ಈ ತರ ವ್ಯಕ್ತ ಮಾಡ್ಬೇಕಾತಂದ್ರೆ ಚಿದಂಬರಂ ಮಹಾಸ್ವಾಮಿಯ ಮನಸ್ಸನ್ನು ಪೂರ್ಣ ಆವರಿಸಿ ಬಿಟ್ಟಿದ್ರು ಅವರು ರಾಜಾರಾಮ್ ಮಹಾರಾಜರು. ನೋಡಿ, ಅದಕ್ಕೆ ಹೇಳ್ತಾರೆ, ವೇರ್ ದೇರ್ ಇಸ್ ಅ ಓಪನ್ ರಿಲೇಶನ್ಶಿಪ್, where everything will be expressed, all the views will be expressed in a open way. Where there is a closed relationship, everything is closed. ಎಲ್ಲಿ ಓಪನ್ ರಿಲೇಷನ್ ಮಹಾಸ್ವಾಮಿ ಮತ್ತೆ ರಾಜಾರಾಮ್ ಮಹಾರಾಜರ ಸಂಬಂಧ ಎಷ್ಟು ಓಪನ್ ಇತ್ತಪ್ಪ ಅಂತಂದ್ರ ಅಲ್ಲಿ ಯಾವುದೋ ಒಂದು ತರದ ಅಂತರ ಇರಲಿಲ್ಲ ಅಂತ. ರಾಜಾರಾಮ ಜಗ ಮೇ ಕೆಹಲಾತೆ ಸ್ವಾಮಿ ಮನ್ ಕೆ ಅವತಾರ್, ಸ್ವಾಮಿ ಮನ್ ಕೆ ಅವತಾರ್ ಚಿದಂಬರ ದಾಸ್ ರಾಜಾರಾಮ್. ವಿಠಾಬಾಯಿ ಹೇಳ್ತಾರೆ, ರಾಜಾರಾಮ್ ಮಹಾರಾಜರಂದ್ರ ನಡೆದಾಡುವಂತ ಚಿದಂಬರ, ಮಹಾಸ್ವಾಮಿ ಮನಸ್ಸಿನ ಅವತಾರನೇ ರಾಜಾರಾಮ್ ಮಹಾರಾಜರಾಗಿರಂತ ಹೇಳ್ತಾರ. ಅದಕ್ಕೆ ಈ ಒಂದು ಸೂರ್ಯನ ಮೇಲೆ ಬರೆದಿರುವಂತಹ ಈ ಒಂದು ಅಭಂಗಕ್ಕೆ ರಾಜಾರಾಮ್ ಮಹಾರಾಜರದ್ದು ಇನ್ನೊಂದು ನೆನಪು ಬರ್ತದೆ. ಯಾವಾಗಪ್ಪ ಚಿದಂಬರ ಮಹಾಸ್ವಾಮಿ ಬಗ್ಗೆ ಹೇಳ್ತಾರೆ, ಆತ್ಮ ಪ್ರಭೇಚಿ ನಿಜ ಜ್ಯೋತಿ ಓ ವಾಳು ಶ್ರೀಪತಿ ಭಕ್ತಿ ಮಹಿಮಾ ಚಿದಂಬರ ಚಿದಾಕಾಶೀಚಾ ದಿನಕರಾಂ. ಆತ್ಮ ಪ್ರಭೇಚಿ, ಮಹಾಸ್ವಾಮಿಗೆ ನಾವು ಯಾವ ಒಂದು ಪ್ರಕಾಶದಿಂದ ಮಹಾಸ್ವಾಮಿಯನ್ನು ಜ್ಯೋತಿ ಬೆಳಗಬೇಕಪ್ಪ ಅಂದ್ರೆ ಆತ್ಮ ಪ್ರಭೇತಿ. ಸಕಾರಾಮ್ ಮಹಾರಾಜರು ಹೇಳ್ತಾರೆ, ಯಾವಾಗ ಒಬ್ಬ ಮನುಷ್ಯನ ಆತ್ಮ ಜಾಗೃತವಾಗ್ತದೋ ಅಲ್ಲಿ ಮಹಾಸ್ವಾಮಿ ವಾಸ ಅಲ್ಲೇ ಇರ್ತದ ಅಂತ ತಿಳ್ಕೊಂಡು ಸಕಾರಾಮ್ ಮಹಾರಾಜರು ತಮ್ಮ ಒಂದು ಚರಿತ್ರೆಯಲ್ಲಿ ವ್ಯಕ್ತ ಮಾಡ್ತಾರ. ಆನಂತರ ಅದೇ ತೆರನಾಗಿ ವಿಠಾಬಾಯಿ ಒಂದು ಅಭಂಗ, ಸುಂದರವಾಗಿರುವಂತಹ ಒಂದು ಅಭಂಗ ಬರೆದಿದ್ದಾರೆ. ಅಲ್ಲಿ ಬಾಬಳಗಾಂವ್ ಮಹಾತ್ಮೆಯನ್ನು ಹೇಳಿದ್ದಾರೆ. ಅದನ್ನ ಆ ಅಭಂಗ ನೀವೆಲ್ಲ ಕೇಳಿರ್ತೀರಿ. ಆ ಅಭಂಗದ ಚಿಂತನೆ ಮಾಡೋಣ, ಅವಲೋಕನ ಮಾಡೋಣ, ಅದರಲ್ಲಿ ಏನಿದೆ ಅನ್ನೋ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಗೋದಾವರಿ ತಟ ಉಭಾ ಜಗ ಜೇಟೆ ಸಾವಿತ್ರಿ ಚಾಪತಿ ಚಿದಂಬರ ಚಿದಂಬರ. ಯಾವ ಒಂದು ಗೋದಾವರಿ ನದಿ ತಟದ ಮೇಲೆ ಬಾಬಳಗಾಂವ್ ಅನ್ನುವಂತಹ ಗ್ರಾಮವಿದೆ. ಸಾವಿತ್ರಿ ಸರಸ್ವತಿ ಮಾತಾ ಸಮೇತ, ಆಂಜನೇಯ ಸಮೇತ ಚಿದಂಬರ ಮಹಾಸ್ವಾಮಿ ಅವರು ಅಲ್ಲಿದ್ದಾರೆ. ಹರಿಹರ ಯಮ ಇಂದ್ರಾಣಿ ಬ್ರಹ್ಮ ಭೇಟಿಯೇತಿ ರೋಜ ಮಧ್ಯರಾತ್ರಿ. ನೋಡಿ, ವಿಠಾಬಾಯಿ ಹೇಳ್ತಾ ಇದ್ದಾರೆ, ಚಿದಂಬರ ಮಹಾಸ್ವಾಮಿ ಏನು ಬಾಬಳಗಾಂವ್ದಾಗಿದ್ದಾಗ ಪ್ರತಿ ದಿವಸ ಹರಿಹರ ಯಮ ಇಂದ್ರ ಮತ್ತು ಬ್ರಹ್ಮಾದಿಕರು ಪ್ರತಿ ದಿವಸ ರಾತ್ರಿ ಬಂದುಬಿಟ್ಟು ಮಹಾಸ್ವಾಮಿ ದರ್ಶನ ತಗೊಂಡ್ಬಿಟ್ಟು ಮಹಾಸ್ವಾಮಿಯ ಜೊತೆ ಸಂವಾದ ಮಾಡ್ತಾರ ಅಂತ ವಿಠಾಬಾಯಿ ಹೇಳ್ತಾರೆ. ದೇವ ಸರ್ವಯೇತಿ ಋಷಿಗಣ ಸಹಿತ ವೇದ ಘೋಷ ಕರಿತ ಮಧ್ಯರಾತ್ರಿ. ಎಲ್ಲ ದೇವಾನು ದೇವತೆಗಳು ಋಷಿಗಣ ಸಮೇತ ವೇದ ಘೋಷವಾದ ಮಂತ್ರ ಪಠಣವನ್ನು ಮಾಡುತ್ತಾ ಮಹಾಸ್ವಾಮಿ ಮಧ್ಯರಾತ್ರಿ ಬಂದು ದರ್ಶನ ತಗೊಳ್ತಾರೆ ಅಂತ ವಿಠಾಬಾಯಿ ಹೇಳ್ತಾರೆ. ದೇವಾಚಿಹಿ ದೇವ ಸ್ವಾಮಿ ಚಿದಂಬರ ಉಭಾಹೇ ಜ್ಞಾನ ಗುಪ್ತ ರೂಪೆ. ಗುಪ್ತ ರೂಪದಿಂದ ಚಿದಂಬರ ಮಹಾರಾಜರು ದೇವಾದಿ ದೇವರ ದೇವತೆ ಆದಂತಹ ಚಿದಂಬರ ಮಹಾರಾಜರಲ್ಲಿ ಇದ್ದಾರ, ನೆಲೆ ಉರ್ಯಾರ ಅಂತ ತಿಳ್ಕೊಂಡು ವಿಠಾಬಾಯಿ ತನ್ನ ಅಭಂಗದಲ್ಲಿ ಹೇಳ್ತಾರ. ವಿಠಾಬಾಯಿ ಮನೆ ದರ್ಶನ ಜೇ ಘೇತಿ ಪಾಯತೆ ಚಿ ವಂದೀತಿ ಬ್ರಹ್ಮಾದಿಕ. ಆ ಒಂದು ಬಾಬಳಗಾಂವದ ದರ್ಶನ ಮಾಡಿ ಮಹಾಸ್ವಾಮಿ ಸಾವಿತ್ರಿ ಮಾತಾ ಸರಸ್ವತಿ ಮಾತಾ ಚಿದಂಬರ ಮಹಾರಾಜರ ದರ್ಶನ ತಗೊಂಡಿದ್ದ. ಆದ್ರೆ ಅಂತವ್ರ ಕಾಲಗಳನ್ನ ಬ್ರಹ್ಮಾದಿಕರು ಸಹಿತ ನಮಸ್ಕಾರ ಮಾಡ್ತಾರ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ದಿವ್ಯ ವರ್ಣನವಾಗಿದೆ. ನೋಡಿ, ವಿಠಾಬಾಯಿ ಹೇಳ್ತಾಳೆ, ಮೂರ್ತಿ ನವೇತೋ ಪಾಷಾಣ ಸಾಕ್ಷಾತ್ ಚಿದಂಬರ. ಅಪಾ ಮೂರ್ತಿ ಅಂತ ತಿಳ್ಕೊಂಡು ನೀವು ಮೋಸ ಹೋಗ್ಬೇಡ್ರಿ, ಸಾಕ್ಷಾತ್ ಚಿದಂಬರ ಮಹಾಸ್ವಾಮಿಗಳು ಅಲ್ಲಿ ನಿಂತಾರ ಅಂತ ಹೇಳ್ತಾರೆ. ಮಹಾಸ್ವಾಮಿ ನಿರ್ಯಾಣ ಆಗಿರ್ತದ, ಆನಂತರ ರಾಜಾರಾಮ್ ಮಹಾರಾಜರು ನಿರ್ಯಾಣ ಆಗಿರ್ತದ. ಅವಾಗ ವಿಠಾಬಾಯಿ ದಿಂಡಿ ತಗೊಂಡು ಕೆಂಗೇರಿಗೆ ಬರ್ತಿರ್ತಾಳೆ. ಎಲ್ಲೋ ಆಕೆಗೆ ಅನಿಸ್ತದ ಚಿದಂಬರ ಭಕ್ತಿ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ಲಿಕ್ಕತ್ತದೇನ್ಪಾ ಅಂತ ಒಂದ್ಸಲ ಒಂದು ಭಾವ ಆಕೆ ಮನುಷ್ಯನಾಗ ಬರ್ತದ. ಆ ಒಂದು ಬಂದಿರುವಂತಹ ಭಾವನೆಗೆ ಉತ್ತರವನ್ನು ಪಡೆದುಕೊಳ್ಳೋಕ್ಕಾಗಿ ಆಳಂದಿ ಜ್ಞಾನೇಶ್ವರ ಮಹಾರಾಜರ ಸಂಜೀವಿನಿ ಸಮಾಧಿ ಹತ್ರ ಹೋಗ್ತಾಳ. ಅಲ್ಲಿ ಹೋಗಿ ಉಪಾಸನೆ ಮಾಡಿ ಉಪವಾಸ ಕೂತು ಸಾಕ್ಷಾತ್ ಜ್ಞಾನೇಶ್ವರ ಮಹಾರಾಜರ ಸಂಜೀವಿನಿ ಸಮಾಧಿಯಿಂದ ಹೊರಗಡೆ ಬಂದು ವಿಠಾಬಾಯಿಗೆ ಅಭಯ ಕೊಡ್ತಾ ಇದ್ದಾರೆ. ನಿರ್ಜನ್ಯ ಪ್ರದೇಶ ಮನೋನಿ ಹೇತೆ ಢೋಂಕೋನಿ ಆಕೋನಿ ಜವಾ ಜ್ಞಾನೇಶ್ವರ ಏತೆ ಹೋತೆ ಡಂಕಾ ಬಜಾತೆ ದರ್ಶನ ದುರ್ಲಭ ಹೋತಿ. ಅಪ್ಪ, ಇವತ್ತು ನಿರ್ಜನ್ಯ ಪ್ರದೇಶ ಅಂತ ತಿಳ್ಕೊಂಡು ನೀವು ಯಾರು ಆ ಕಡೆ ಕಣ್ಣು ಹಾಕ್ತಾ ಇಲ್ಲ.
ಆದ್ರ ಮುಂದ್ ಒಂದ್ ದಿವ್ಸ ನಾನೇ ಬಂದು ಯಾವಾಗ ಚಿದಂಬರ ಢಂಕ ಬಜಾಸ್ತೇನೆ ಅವಾಗ ನಿಮ್ಗೆ ಯಾರಿಗೂ ದರ್ಶನ ಸಿಗಂಗಿಲ್ಲ, ನೀವೆಲ್ಲರೂ ಕ್ಯೂದಾಗ ಮೂರ್ ದಿವ್ಸ 8 ದಿವ್ಸ ನಿಂತು ದರ್ಶನ ತಗೊಳ್ಬೇಕಾಗ್ತದ ಅಂತ ತಿಳ್ಕೊಂಡು ಇದು ಹೇಳ್ತಾರೆ. ಇದು ಸಂತವಾಣಿ ವಿಠಾಬಾಯಿ ಬಡ್ದಿರುವಂಥದ್ದು ನೋಡಿ. ವಿಠಾಬಾಯಿ ಅದಂತಾರೆ, ವಿಠಾಬಾಯಿ ಅಂತಾರ. ಬಾಬಳಗಾಂವ್ ಅಂದ್ರೆ ತ್ರಿವೇಣಿ ಸಂಗಮ ಹೇಳ್ತಾರ. ಗೋದಾವರಿ ನದಿ, ರಾಜಾರಾಮ್ ಮಹಾರಾಜರು ಬರೆದಿರುವಂತಹ ಅಭಂಗಗಳು, ಆನಂತರ ಚಿದಂಬರ ಸಾವಿತ್ರಿ ಮಾತಾ ಸಮೇತ, ಸರಸ್ವತಿ ಮಾತಾ ಸಮೇತ ಇರುವಂತಹ ಚಿದಂಬರ ಮೂರ್ತಿಗಳು, ಇದು ತ್ರಿವೇಣಿ ಸಂಗಮ ಅಂತ ವಿಠಾಬಾಯಿ ವ್ಯಕ್ತ ಮಾಡ್ತಾ ಇದ್ದಾರೆ ನೋಡಿ. ಅದೇ ರೀತಿ ಪ್ರಕಾಂಡ ಪಂಡಿತರಾದಂತಹ ಶಿವಶಾಸ್ತ್ರಿಗಳು, ಅಯನ್ ನಿವಾಸ ಕೈಲಾಸ ಸರ್ವೇಸ್ಮಿನ್ ಮಾನವಾಸುರಾಹ ತ್ವಂಚಿದಂಬರ ದೇವೇಶ ಸಾಕ್ಷಾತ್ ಪರ ಶಿವ ಸ್ವಯಂ. ಯಾವ ಕೈಲಾಸಾಧಿಪತಿ ನರ ರೂಪದಲ್ಲಿ ಬಂದು ಸಾಕ್ಷಾತ್ ಪರಶಿವನ ಸ್ವರೂಪದಲ್ಲಿ ಬಂದಿದ್ದಾರೆ, ನರ ರೂಪ ಧಾರಣ ಮಾಡಿ. ಇಲ್ಲಿ ಒಂದನ್ನು ಗಮನಿಸಬೇಕಾಗ್ತದೆ, ಯಾವಾಗ ಭಗವಂತನ ನರ ರೂಪ ಧಾರಣ ಮಾಡಿ ಭೂಮಿಗೆ ಬಂದಾಗಪ್ಪ ಅಂತ ಅಂದ್ರೆ ಈ ಭಕ್ತರನ್ನು ಉದ್ಧಾರ ಮಾಡೋಕ್ಕಾಗಿ ಭಗವಂತನ ಅನುಗ್ರಹ ಸ್ವರೂಪವೇ ನರರೂಪದಾಗ ಬಂದಿರ್ತದ. ಆದ್ರೆ ನರರೂಪ ಜನರಿಗೆ ನೋಡಿ, ನಾವು ಮಾನವರು ನಮ್ಗೆ ಗೊತ್ತಾಗಿಲ್ಲ, ಏನಾದ್ರೂ ಲೀಲಾ ಪವಾಡ ಆದಾಗ್ಲೇನೆ ಏನಪ್ಪಾ ಅಂತಂದ್ರೆ ಮನುಷ್ಯಗೆ ಅದು ನಾಡ್ತದ. ಹೇ ಭಕ್ತ ರಕ್ಷಾಕರ ಹೇ ದಯಾಳು, ಹೇ ದೀನ ಸಂತಾನಕ ಹೇ ಪ್ರಸನ್ನ, ಹೇ ಚಾರು ಲಕ್ಷ್ಮೀ ಪ್ರಮದಾ ಸುಪುತ್ರ ಸ್ವಪುತ್ರ ವತ್ಪಾಲಯ ಮಾಮ್ಯನಂ. ನೋಡಿ, ನಾನಾ ರೀತಿಯಿಂದ ಶಿವಶಾಸ್ತ್ರಿಗಳು ಮಹಾಸ್ವಾಮಿಯನ್ನು ವರ್ಣನೆ ಮಾಡಿದ್ದಾರೆ. ಹೇ ಭಕ್ತ ರಕ್ಷಾಕರ, ಹೇ ದಯಾಳು, ದಯಾ ಸಮುದ್ರೋ ದುರಿತೋಪಹಾರಿ, ದುರಂತ ಸಂತಾಪ ನಿವಾರಿಕಾರಿ, ಸ್ವಪಾದ ಭಕ್ತಶ್ಚ ಭವಾಬ್ದಿತಾರಿ, ಚಿದಂಬರೋ ಮೇ ಭವತು ಪ್ರಸನ್ನ. ಮಹಾಸ್ವಾಮಿ ಅಂದ್ರೆ ಏನಪ್ಪಾ ಅಂತಂದ್ರ ಅಷ್ಟು ದಯಾ ಸಮುದ್ರ, ಕರುಣಾಳು. ಮಹಾಸ್ವಾಮಿಯಲ್ಲಿ ಕರುಣೆ ಎಷ್ಟಿತ್ತಂದ್ರೆ 1000 ತಾಯಂದಿರ ಪ್ರೀತಿ ಎಷ್ಟಿರ್ತದ ಅಷ್ಟು ಪ್ರೀತಿ ಮತ್ತು ಕರುಣಾ ತನ್ನ ಭಕ್ತರ ಬಗ್ಗೆ ಮಹಾಸ್ವಾಮಿಯಲ್ಲಿ ಇತ್ತು ಅಂತ ಶಿವಶಾಸ್ತ್ರಿಗಳು ಹೇಳ್ತಾರೆ. ಅದೇ ತರ ಇವತ್ತಿನ ದಿವಸ 1-2 ಶ್ರೀ ರಾಮಚಂದ್ರ ಭೋಜಪಂತ ದೇಶಪಾಂಡೆ ಮಹಾಸ್ವಾಮಿ ಪರಂ ಭಕ್ತರು ಬರೆದಿರುವಂತ 1-2 ಅಧ್ಯಾಯದ ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ಹೇಳಿ ನನ್ನ ವಾಂಗ್ಮಯ ಸೇವೆಯನ್ನು ಮುಗಿಸ್ತೇನೆ ನೋಡಿ. ಒಬ್ಬ ರೈತ ಇರ್ತಾನ, ಚೂಡಪ್ಪ ಅನ್ನೋ ರೈತ. ಸಾಲದ ಬಾಧೆಯಿಂದ ಬಹಳ ಬಳಲ್ತಿರ್ತಾನ. ಅವನ ಹತ್ರ ಬಹಳ ಕಷ್ಟ ಸಾಧ್ಯ ಆಗಿರ್ತದೆ ಜೀವನ. ಬಹಳ ಉದಾಸೀನತೆಯಿಂದ ಒಂದ್ಸಲ ಮಹಾಸ್ವಾಮಿ ಹತ್ರ ಬರ್ತಾನ. ಮಹಾಸ್ವಾಮಿ ಗೊತ್ತಾಗ್ಬಿಡ್ತದ, ಅಂತರ್ಜ್ಞಾನಿ ಇರ್ತಾರ. ಯಾಕಪ್ಪ ಚೂಡಪ್ಪ ಏನಾತು ಅಂತ ಕೇಳ್ತಾರ. ಇಲ್ಲ, ಬಹಳ ಕಷ್ಟ ನಡೆದದ, ಏನು ಗೊತ್ತಾಗ್ತಾ ಇಲ್ಲ, ಈ ಕಷ್ಟದಿಂದ ನಾ ಹೆಂಗ್ ಮುಕ್ತಿ ಪಡೆಯೋದು ಗೊತ್ತಾಗ್ತಾ ಇಲ್ಲ, ನಿಮ್ಮ ಅನುಗ್ರಹ ಆಗ್ಬೇಕು, ನಿಮ್ಮ ಆಶೀರ್ವಾದ ಆಗ್ಬೇಕು ಅಂತ ಹೇಳ್ತಾರ. ಅವಾಗ ಮಹಾಸ್ವಾಮಿ ಆಶೀರ್ವಾದ ಮಾಡಿಬಿಟ್ಟು ಒಂದು ವನ ಅಡಿಕೆಯನ್ನ ಕೊಡ್ತಾರ. ಹೋಗಪ್ಪ, ಇದನ್ನ ನೀನ್ ತಗೊಂಡ್ ಹೋಗು, ನೀನು ಹೊಲದಲ್ಲಿ ಹೋಗಿ ಇದನ್ನ ನೆಡು, ಆನಂತರ ಯಾವಾಗ ಇದು ಚಿಗುರು ಹೊಡಿತದಪ್ಪ, ಆನಂತರ ಅವತ್ತು ನೀ ನನಗ್ ಬಂದು ಭೇಟಿ ಆಗು ಅಂತ ಹೇಳಿ ಆಶೀರ್ವಾದ ಮಾಡುತ್ತಾರ. ಆ ಕೊಟ್ಟಿರುವಂತ ಅನುಗ್ರಹ ಮಾಡಿ ಕಳ್ಸಿರ್ತಾರ. ಆನಂತರ ಮುಂದೆ ಕೆಲವು ದಿವಸ ನಂತರ ಅದ ಏನಪ್ಪಾ ಚಿಗುರು ಹೊಡಿತದ. ಅವಾಗ ಬಂದು ಮಹಾಸ್ವಾಮಿಗೆ ಸಂದೇಶ ಕೊಡ್ತಾರ. ಆ ಸಂದೇಶ ಬರೋ ಹೊತ್ತಿಗೆ ಅಂದ್ರೆ ಅವನ ಕಷ್ಟಗಳ ಎಲ್ಲಾನು ಏನಪ್ಪಾ ದೂರ ಆಗಿರ್ತದ. ಅದನ್ನೆಲ್ಲ ಮಹಾಸ್ವಾಮಿ ಪರಿಹಾರ ಮಾಡಿರ್ತಾರ. ಹೀಗಾಗಿ ಮಹಾಸ್ವಾಮಿಯ ಒಂದು ವಾಣಿಯಲ್ಲಿ, ಅನುಗ್ರಹದಲ್ಲಿ ಅಷ್ಟೊಂದು ದಿವ್ಯ ಶಕ್ತಿ ಅಡಗಿತ್ತು ಅನ್ನೋದು ಗೊತ್ತಾಗ್ತದೆ ನೋಡಿ. ಅದೇ ತರ ಮಹಾಸ್ವಾಮಿ ಮುಳುಗುಂದ ನಗರದಲ್ಲಿ ಅನುಷ್ಠಾನ ಕೂತಿರ್ತಾರೆ. ಮಹಾಸ್ವಾಮಿ ಯಾವ್ಯಾವ ಜಾಗಕ್ಕೆ ಹೋಗ್ತಿದ್ರು ಅಲ್ಲಿ ಅನೇಕ ಪಂಡಿತರು, ವಿದ್ವಾಂಸರು, ಭಕ್ತರು ಸಾಗರೋಪಾದಿಯಲ್ಲಿ ಬಂದು ಮಹಾಸ್ವಾಮಿ ದರ್ಶನವನ್ನು ತೆಗೆದುಕೊಳ್ತಿರ್ತಾರೆ. ಆ ಒಂದು ನಗರದಾಗ ಒಬ್ಬ ಸುಂದರಿಯಾದ ವೇಷಾಸ್ತ್ರಿ ಇರ್ತಾಳೆ. ನೃತ್ಯ, ಗಾನ, ಮೃದಂಗವಾದ್ಯದಲ್ಲಿ ಅಕ್ಕಿ ನಿಷ್ಣಾತ ಆಗಿರ್ತಾಳ. ಆದ್ರೆ ತಾನು ಮಾಡಿರುವಂತಹ ಪಾಪಕರ್ಮಕ್ಕೆ ಅನುಗುಣವಾಗಿ ಅವಳಿಗೆ ಕೃಷ್ಣರೋಗ ಅನ್ನೋದು ಒಂದು ಪ್ರಾಪ್ತಿಯಾಗಿರ್ತದೆ. ಅವಳು ಇನ್ನೇನ್ ವಿಚಾರ ಮಾಡಿರ್ತಾಳೆ, ಆಯ್ತಪ್ಪ ಇನ್ನೇನ್ ನಾನು ಬದುಕೇನ್ ಮಾಡೋದು, ಈ ಪ್ರಾಣ ಅನ್ನೋದನ್ನ ನಾನು ತ್ಯಾಗ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಮನೋನಿರ್ಧಾರ ಮಾಡಿರ್ತಾಳೆ. ಆದ್ರ ಅವಳಿಗೆ ಆ ಹೊತ್ತಿನಾಗ ಮಹಾಸ್ವಾಮಿ ಮುಳುಗುಂದ ನಗರದಲ್ಲಿ ವಾಸವಾಗ್ಯಾರ ಅನ್ನೋ ಒಂದು ಸುದ್ದಿ ಆಕಿ ಗೊತ್ತಾಗ್ತದೆ. ಅವಾಗ ಅವಳು ತನ್ನ ತಳಮಳಿಸ್ಕೊಂಡ್ಬಿಟ್ಟು ಮಹಾಸ್ವಾಮಿ ಇಂಥ ದಿವ್ಯ ಪುರುಷರು ಇದರಿಂದ ನಾನು ಉದ್ಧಾರ ಆಗ್ಬೋದು ಅಂತ ತಿಳ್ಕೊಂಡು ಅವಳಲ್ಲಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅಲ್ಲಿರುವಂತಹ ಭಕ್ತರು ಅವಳನ್ನ ತಡಿತಾರ, ಬರ್ಲಿಕ್ಕೆ ಬಿಡಂಗಿಲ್ಲ. ಆದ್ರ ಅಂತರ್ಜ್ಞಾನಿ ಆದಂತ ಮಹಾಸ್ವಾಮಿ ಗೊತ್ತಾಗ್ತದೆ. ಮಹಾಕರ್ನಾಳ ಆದ ಮಹಾಸ್ವಾಮಿ ಒಂದ್ ದಿವ್ಸ ಆಕಿನ ಕರೆದು ಬಿಟ್ಟು ಆಕಿದೆಲ್ಲಾ ಪೂರ್ವೋತ್ತರವನ್ನು ಕೇಳ್ತಾರೋ. ನೋಡು, ಆಕಿ ಹೇಳ್ತಾರ ನೋಡಿ ಎಷ್ಟು ಮಹಾಸ್ವಾಮಿ ಕರುಣಾಳು ಅಂದ್ರೆ, ಆ ಹೆಣ್ಮಗಳಿಗೆ ಹೇಳ್ತಾರೆ, ನೋಡಮ್ಮ ನೀನು ಈ ಏನು ಒಂದು ಮಹಾಬ್ರಾಹ್ಮಣರು, ಪರಮ ಧಾರ್ಮಿಕರಾದಂತ ಬ್ರಾಹ್ಮಣರದ್ದು ಏನು ಊಟದ ಪಂಕ್ತಿ ಅದ, ಅವ್ರು ಊಟ ಮಾಡಿ ಹೇಳ್ತಾರ. ಆ ಊಟದ ಏನಪ್ಪಾ ಆ ಭೋಜನ ಆದ ಸ್ಥಳದಾಗ ನೀನು 1-2 ಸಲ ಹೊರಳಾಡ್ಬಿಡು. ಅತ್ಯಂತ ಭಕ್ತಿಯಿಂದ ನೀನು ಹೊರಳಾಡಿದ್ದಾದ್ರೆ ನಿನ್ನ ದೇಹಕ್ಕೆ ಅಂಟಿಕೊಂಡಿರುವಂತ ಈ ದೇಹ ಬಾಧೆ ಏನಿದೆಯೋ ಅದು ದೂರ ಆಗ್ತದ ಅಂತ ಹೇಳ್ತಾರೆ. ಆ ರೀತಿ ಅವಳು ಮಾಡ್ತಾಳ. ಆಮೇಲೆ
ಮಾಡಿದ ತಕ್ಷಣ ಮುಂದೆ ಶುಭ್ರ ವಸ್ತ್ರಧಾರಣರಾಗಿ ಮಹಾಸ್ವಾಮಿ ದರ್ಶನಕ್ಕೆ ಬರ್ತಾರೆ. ಮಹಾಸ್ವಾಮಿ ಸಂಪೂರ್ಣ ಅನುಗ್ರಹ ಏನಪ್ಪಾ ಅಂತಂದ್ರ ಆ ಹೆಣ್ಮಗಳ ಮೇಲೆ ಮಾಡ್ತಾರ. ಅವಾಗ ಮಹಾಸ್ವಾಮಿಯ ನೃತ್ಯ, ಗಾನ ಕಲೆ, ವಾದ್ಯ ಎಲ್ಲದರಲ್ಲೂ ಅವಳು ಪ್ರವೀಣರಾಗಿರ್ತಾಳೆ. ಅನೇಕ ನಾನಾ ತರದ ರಾಗಗಳಲ್ಲಿ ಮಹಾಸ್ವಾಮಿಯ ಸ್ತುತಿಯನ್ನು ಮಾಡ್ತಾರೆ. ಈ ರೀತಿ ಚಿದಂಬರ ಮಹಾಸ್ವಾಮಿಯ ದಿವ್ಯತೆ ಅಗಾಧವಾಗಿದೆ. ಚಿದಂಬರ ಮಹಾಸ್ವಾಮಿಯ ಲೀಲೆಯನ್ನು ಕೇಳೋದಾಗಿರ್ಬೋದು, ಹೇಳೋದಾಗಿರ್ಬೋದು, ಎಲ್ಲವೂ ಮಂಗಲಕರ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಾಂಗ್ಮಯ ಸೇವೆಯನ್ನು ಚಿದಂಬರ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಜೈ ಚಿದಂಬರ್. ನಮ್ಮ ಚಿದಂಬರ ಭಕ್ತರಾದಂತಹ ಶ್ರೀಯುತ ಸಚಿನ್ ಕುಲಕರ್ಣಿ ಅವರು ಇವತ್ತಿನ ದಿವಸ ಚಿದಂಬರ ಮಹಾಸ್ವಾಮಿಗಳ ಮಹಿಮೆಯನ್ನ ಅತ್ಯಂತ ಸುಂದರವಾಗಿ ಇವತ್ತು ಎಲ್ಲರ ಮನಮುಟ್ಟುವಂತೆ ಹೇಳಿದ್ದಾರೆ. ಅವರಿಗೆ ಆ ಚಿದಂಬರ ಮಹಾಸ್ವಾಮಿಗಳು ಎಲ್ಲ ರೀತಿಯ ಅಭ್ಯುದಯಗಳನ್ನು ಕೊಟ್ಟು ಕಾಪಾಡ್ಲಿ. ಅವರಿಗೆ ತುಂಬಾ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೈ ಚಿದಂಬರ.